ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ? ಈ ಸಲದ ದೀಪಾವಳಿಗೆ ಒಂದು ಸ್ಪೆಷಲ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ದೀಪಾವಳಿ ಅಂತಂದರೆ ಆಬ್ವಿಯಸ್ ಆಗಿ ನಮ್ಮ ಮನೆಯಲ್ಲೆಲ್ಲ ನಾವು ಹಣತೆ ಹಚ್ಚಿ ದೀಪ ಹಚ್ಚಿ ಡೆಕೋರೇಟ್ ಮಾಡ್ತೀವಿ. ನೀವೇ ಈ ಸರಿ ಒಂದು ಸ್ಪೆಷಲ್ ಆಗಿ ಕ್ಯಾಂಡಲನ್ನು ರೆಡಿ ಮಾಡಿ, ಅದು ಮನೆಯಲ್ಲಿ ಜಾಸ್ತಿ ಖರ್ಚಿಲ್ಲದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕ್ಯಾಂಡಲನ್ನು ಮನೆಯಲ್ಲೇ ರೆಡಿ ಮಾಡಿ ಯಾಕೆ ಮನೆಯನ್ನು ಸಿಂಗರಿಸಬಾರ್ದು? ಈ ಸಿಂಪಲ್ ವಿಡಿಯೋದಲ್ಲಿ ನಾನೊಂದು ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ತುಂಬಾ ಸುಂದರವಾಗಿರುವಂತಹ ವಾಟರ್ ಕ್ಯಾಂಡಲನ್ನು ಹೇಗೆ ಮಾಡ್ಬೋದು, ಅದು ಕಲರ್ ಆಗಿ ಚಮಕಿ ಆಗಿರುವಂತಹ ವಾಟರ್ ಕ್ಯಾಂಡಲನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಒಂದು ನಮಗೆ ಗ್ಲಾಸ್ ಬೌಲ್ಗಳು ಅಥವಾ ಗ್ಲಾಸ್ ಕಪ್ಗಳಿದ್ರೆ ಸಾಕು, ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಕ್ಯಾಂಡಲನ್ನು ಮನೆಯಲ್ಲೇ ಮಾಡ್ಬೋದು. ಸ್ವಲ್ಪ ಕಲರ್, ಯೂಶ್ವಲಿ ನಮಗೆ ವಾಟರ್ ಕಲರ್, ಈ ಥರದ್ದು ಕಲರ್, ಸ್ವಲ್ಪ ಚಮಕಿಗಳು ಮತ್ತು ಒಂದು ಸ್ವಲ್ಪ ಡೆಕೋರೇಟಿವ್ ಅಂದರೆ ಈ ಮಾಲ ಗೀಲ ಇದ್ದರೆ ಸಾಕು, ತುಂಬಾ ಚೆನ್ನಾಗಿರುವಂತಹ ಕ್ಯಾಂಡಲನ್ನು ಮನೆಯಲ್ಲೇ ಮಾಡ್ಬೋದು. ಈ ಸಿಂಪಲ್ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಕ್ಯಾಂಡಲ್ಗಳನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ರೀತಿ ಕ್ಯಾಂಡಲ್ಗಳನ್ನು ಈ ಸರಿ ದೀಪಾವಳಿಗೆ ನೀವು ಮನೆಯಲ್ಲಿ ಮಾಡೋದನ್ನು ಟ್ರೈ ಮಾಡಿ, ಮನೆಯನ್ನು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿ. ಇನ್ನೂ ಒಂದಿದೆ ಅಂದರೆ, ಈ ವಾಟರ್ ಕ್ಯಾಂಡಲ್ಗಳು ದೀಪಾವಳಿಗೆ ಮಾತ್ರ ಅಲ್ಲದೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಒಂದು ಸರಿ ನಾವು ಈ ಥರ ಕ್ಯಾಂಡಲ್ ಮಾಡಿದರೆ ಮಿನಿಮಮ್ 2 to 3 hours ಆರಾಮ್ಸೆ ದೀಪನ ಉರಿಸ್ಬೋದು. ಜಾಸ್ತಿ 1-2-3 ಸ್ಪೂನ್ ಆಯಿಲ್ ಇದ್ದರೆ ಸಾಕು, 3 ಅವರಷ್ಟು ಅಂದರೆ 3 ಗಂಟೆಗಳ ಕಾಲ ಆರಾಮ್ಸೆ ದೀಪನ ಉರಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಈ ವಿಡಿಯೋದಲ್ಲಿ ನಾನು ಅದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ. ವಿಡಿಯೋದ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ಗಳನ್ನ ಕೂಡ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಸರಿ, ಹಾಗಾದರೆ ಈ ಕ್ಯಾಂಡಲನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನೋಡಿ, ನಮಗೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ಈ ವಾಟರ್ ಕ್ಯಾಂಡಲ್ ಮಾಡೋದಕ್ಕೆ. ನೋಡಿ, ನಮಗೆ ಈ ಥರ ಗ್ಲಾಸ್ ಬೌಲ್ ಅಥವಾ ಈ ಥರ ಜ್ಯೂಸ್ ಗ್ಲಾಸ್ಗಳಿರುತ್ತಲ್ವ, ಈ ಥರ ಜ್ಯೂಸ್ ಗ್ಲಾಸ್ಗಳಿದ್ರೆ ಸಾಕು. ಇದರಲ್ಲಿ ನಾವು ನೀರನ್ನು ಹಾಕಿ ಕ್ಯಾಂಡಲನ್ನು ಮಾಡುವಂಥದ್ದು, ಆಯಿತಾ? ಅದಾದ ನಂತರ ನೋಡಿ, ಇಲ್ಲಿ ಬತ್ತಿ, ಈ ಥರ ವಿಕ್ಸ್ಗಳಿರುತ್ತಲ್ವ, ವಿಕ್ಸ್ ಅಂತಂತಾರೆ ಇಂಗ್ಲೀಷಿಗೆ. ಇದಕ್ಕೆ ಈ ಥರ ಬತ್ತಿಗಳು ಬೇಕು. ಅದಾದ ನಂತರ ನೋಡಿ, ಇದೆಲ್ಲ ಕೈಗೆ ಹಾಕುವಂಥದ್ದು. ಇದು ನೋಡಿ, ಇದು ಜಸ್ಟ್ ಸುಮ್ಮನೆ ಹಾಗೆ ಆರ್ಟಿಫಿಷಿಯಲ್ ಹಾರ ಇರುತ್ತಲ್ವ, ಮನೇಲಿ ಇದ್ದಿದ್ದಂಥದ್ದು. ಇದೆಲ್ಲ ನಮ್ಮ ಮನೆಯಲ್ಲೇ ಇದ್ದಿದ್ದಂಥದ್ದು. ಓಕೆ, ಇದಾದ ನಂತರ ನೋಡಿ, ಇದು ಈ ಚಮ್ಕೀಸ್ ಇದೆಯಲ್ಲ, ಈ ಥರ ಸ್ವಲ್ಪ ಚಮ್ಕೀಸ್ ಬೇಕಾಗುತ್ತೆ. ನಾನಿದ್ನು ನನ್ನ ಮಗಳದು ಏನಾದರೂ ಆರ್ಟ್ ವರ್ಕ್ ಅದಕ್ಕಂತ ತಂದಿಟ್ಟಿರುವಂಥದ್ದು ಇದೆಲ್ಲ ಚಮ್ಕಿಗಳು, ಆಯಿತಾ? ಅದಾದ ನಂತರ ಈ ಗ್ಲಿಟರ್ಸ್, ಇದು ಇದ್ದರೆ ಓಕೆ, ಇಲ್ಲದಿದ್ದರೂ ಓಕೆ, ತೊಂದರೆ ಇಲ್ಲ. ಇದಾದ ನಂತರ ನಮಗೆ ಸ್ವಲ್ಪ ವಾಟರ್ ಕಲರ್ ಬೇಕಾಗುತ್ತೆ. ಒಂದು ಸ್ವಲ್ಪ ನನ್ನ ಮಗಳದ್ದು ವಾಟರ್ ಕಲರ್ ತಗೊಂಡಿದ್ದೀನಿ ಈ ಥರ. ಓಕೆ, ಅದಾದ ನಂತರ ಇದೊಂದು ಪ್ಲಾಸ್ಟಿಕ್ ಬೇಕಾಗುತ್ತೆ. ಇದು ಏನಕ್ಕೆ ಅಂತ ನಾನು ಹೇಳ್ತೀನಿ. ಈ ಥರ ತೆಳುವಾದ ಪ್ಲಾಸ್ಟಿಕ್ ಇದ್ದರೆ ತಗೋಬೋದು. ನಮಗಿದು ಬತ್ತಿನ ಫಿಕ್ಸ್ ಮಾಡೋಕ್ಕೆ ಬೇಕಾಗುತ್ತೆ. ಆಮೇಲೆ ನೀರು ಬೇಕಾಗುತ್ತೆ. ನೀವು ಈ ಪ್ಲಾಸ್ಟಿಕ್ಕನ್ನು ದುಡ್ಡು ಕೊಟ್ಟು ಏನು ತರಬೇಕು ಅಂತ ಇಲ್ಲ. ನಾನು ನನ್ನ ಮಗಳ ಬುಕ್ ಬೈಂಡಿಂಗಿಗೆ ಅಂತ ತಂದಿಟ್ಟಿರೋ ಪ್ಲಾಸ್ಟಿಕ್ ಇದೆಯಲ್ಲ, ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಇದು ದೀಪದೆಣ್ಣೆ. ನೋಡಿ, ದೀಪದೆಣ್ಣೆ ತಗೊಂಡಿದ್ದೀನಿ. ದೀಪದೆಣ್ಣೆ ಬೇಕಾಗುತ್ತೆ. ನೋಡಿ, ಇಷ್ಟೇ ಬೇಕಾಗಿರೋದು. ಇದರಲ್ಲಿ ಯಾವುದು ಹೊರಗಡೆಯಿಂದ ತಂದಿರೋದಿಲ್ಲ, ಎಲ್ಲ ಮನೆಯಲ್ಲಿದ್ದಿದ್ದೇ ಐಟಮ್ಸನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ. ಇವಾಗ ಇದಿಷ್ಟನ್ನೇ ಉಪಯೋಗಿಸ್ಕೊಂಡು ಹೇಗೆ ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಕ್ಯಾಂಡಲನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಮೊದಲು ಬತ್ತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪ್ಲಾಸ್ಟಿಕ್ ಅಂತ ತಗೊಂಡು ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಹೋಲ್ ಮಾಡಬೇಕು. ಬತ್ತಿನ ಫಿಕ್ಸ್ ಮಾಡಬೇಕಲ್ಲ, ನಾವು ಮೊದಲು ಬತ್ತಿನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಚಿಕ್ಕದು ಹೋಲ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿ ಇದನ್ನ 2 ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಹೋಲ್ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾವು ಬತ್ತಿನ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಬತ್ತಿನ ತಗೊತಾ ಇದ್ದೀನಿ ನಾನು.
ಇದನ್ನ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಥರ ಇಷ್ಟೇ ಇರೋದು. ಈಗ ಬತ್ತಿ ರೆಡಿ ಆಯಿತು. ನಾನೊಂದು 5 ವಾಟರ್ ಕ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ 5 ಬತ್ತಿನ ರೆಡಿ ಮಾಡ್ಕೊತೀನಿ. ಇವಾಗ ನೋಡಿ 5 ಬತ್ತಿಗಳು ರೆಡಿಯಾಗಿದೆ ಇಲ್ಲಿ, ಆಯಿತಾ. ಇವಾಗ ನಾವು ಇದಕ್ಕೆ ವಾಟರ್ ಗ್ಲಾಸನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಬೌಲನ್ನು ತಗೊತಾ ಇದ್ದೀನಿ. ಇದಕ್ಕೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೋ ಒಂದು ಮಾಲ ಇತ್ತು ನಂದು, ಅದನ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಅದಾದ ನಂತರ ಇದಕ್ಕೆ ನೋಡಿ ಈ ಥರ್ಮಕೋಲ್ ಚಿಕ್ಕ ಚಿಕ್ಕ ಡೆಕೋರೇಟಿವ್ ಬಾಲ್ಸ್ ಬರುತ್ತಲ್ಲ, ಅದನ್ನ ಬೇಕಾದರೂ ಹಾಕೋಬಹುದು ಈ ಥರ. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನಾನು ಗ್ಲಿಟರ್ಗಳನ್ನು ಹಾಕ್ತಾ ಇದ್ದೀನಿ. ಇದು ಕಲರ್ ಸ್ಟೋನ್ಸು. ಗೋಲ್ಡನ್ ಗ್ಲಿಟರ್ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಹಾಕೊಳ್ಳಿ. ಅರ್ಧದಷ್ಟೇ ನೀರು ಹಾಕಲಿಕ್ಕೆ. ಅದಾದ ನಂತರ ನಾವು ಅದರ ಮೇಲೆ ಆಯಿಲ್ ಹಾಕಲಿಕ್ಕಿದೆ. ಸಾಕಿಷ್ಟು. ಜಸ್ಟ್ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಬೌಲ್ದು ರೆಡಿ ಆಗಿದೆ. ಇವಾಗ ನಾನು ಜ್ಯೂಸ್ ಗ್ಲಾಸ್ದು ಮಾಡ್ತೀನಿ ನೋಡಿ. ಇವಾಗ ಜ್ಯೂಸ್ ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನ ಬೇರೆ ಥರ ರೆಡಿ ಮಾಡೋಣ. ಇದಕ್ಕೊಂದು ಸ್ವಲ್ಪ ಕಲರ್ ಹಾಕಿ ಡಿಫ್ರೆಂಟಾಗಿ ಮಾಡೋಣ. ಇದಕ್ಕೆ ಮೊದಲು ನಾನು ಪರ್ಲಿದು ಒಂದು ಆರ್ಟಿಫಿಷಿಯಲ್ ಮಾಲನ್ನು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಥರ್ಮಕೋಲ್ದು ಚಿಕ್ಕ ಚಿಕ್ಕ ಬಾಲ್ಸ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಗೋಲ್ಡ್ ಬೀಡ್ಸ್ ಇದೆಯಲ್ವಾ, ಗೋಲ್ಡನ್ ಬೀಡ್ಸ್ ಇರುತ್ತಲ್ಲ, ಅದು ಹಾಕೊತೀನಿ. ನೆಕ್ಸ್ಟ್ ಇದಕ್ಕೊಂಚೂರು ಗ್ಲಿಟರ್ಸನ್ನು ಹಾಕೊತಾ ಇದ್ದೀನಿ, ಗ್ರೀನ್ ಕಲರ್ದು. ಅದಾದ ನಂತರ ಅರ್ಧದಷ್ಟು ನೀರು ಹಾಕೊಳ್ಳಿ, ಜಾಸ್ತಿ ಬೇಡ. ಇದಕ್ಕೆ ಒಂಚೂರು ನಾನು ವಾಟರ್ ಕಲರನ್ನು ಹಾಕೊತಾ ಇದ್ದೀನಿ. ಒಂದು 4-5 ಡ್ರಾಪ್ ಹಾಕೊಳ್ಳಿ. ಗ್ರೀನ್ ಕಲರ್ ಹಾಕೊಂಡಿದ್ದೀನಿ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದಕ್ಕೆ ಇನ್ನು ನಾವು ಬತ್ತಿನ ಇಟ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ಚಿದ ನಂತರ ಸೂಪರ್ವಾಗಿ ಬರುತ್ತೆ. ಇವಾಗ ಒಂದು ಗ್ಲಾಸ್ ಇದು ರೆಡಿ ಆಯಿತು. ಇವಾಗ ಇನ್ನೊಂದು ಗ್ಲಾಸನ್ನು ಡಿಫ್ರೆಂಟಾಗಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಇದು ಜಸ್ಟ್ ಬ್ರೇಸ್ಲೈಟ್ ಕೈಗೆ ಹಾಕುವಂಥದ್ದು. ಸುಮ್ಮನೆ ಹಾಗೆ ವೇಸ್ಟ್ ಆಗಿತ್ತು, ಅದನ್ನ ಹಾಕೊತಾ ಇದ್ದೀನಿ. ನಿಮ್ಗೆ ಏನು ಬೇಕು, ಗ್ಲಿಟರ್ಸ್, ಡೆಕೋರೇಟಿವ್ ಏನು ಬೇಕಾದರೂ ಹಾಕ್ಬೋದು, ಅಥವಾ ಫ್ಲವರ್ಸ್ ಇದ್ದರೆ ಅದು ಬೇಕಾದರೂ ಹಾಕೋಬಹುದು. ಹೆಂಗೆ ಹಾಕಿದರೂ ಚೆನ್ನಾಗೇ ಬರುತ್ತೆ. ನೀರು ಅರ್ಧಕ್ಕಿಂತ ಜಾಸ್ತಿ ಹಾಕಬೇಕು. ಆಮೇಲೆ ಸ್ವಲ್ಪ ನಾವು 1-2-3 ಸ್ಪೂನಷ್ಟು ಆಯಿಲ್ ಹಾಕೋದಿರುತ್ತೆ.
ಇದಕ್ಕೆ ಒಂಚೂರು ನಾನು ಆರೆಂಜ್ ಕಲರ್ ಹಾಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಇದು ರೆಡಿ ಆಗಿದೆ ನೋಡಿ. ಇವಾಗ ನೋಡಿ, ಕಲರ್ ಆಗಿರುವಂತಹ 5 ಕ್ಯಾಂಡಲ್ ಬೌಲ್ಗಳನ್ನು ಅಥವಾ ಗ್ಲಾಸನ್ನು ರೆಡಿ ಮಾಡಿಟ್ಟಿದ್ದೀನಿ ನಾನು. ಇವಾಗ ಇದಕ್ಕೆ ಎಣ್ಣೆನ ಹಾಕಿಬಿಟ್ಟು ಬತ್ತಿನ ಇಟ್ಟು ದೀಪ ಹಚ್ಚಬೇಕು. ಇದು ಫೈನಲ್ ಸ್ಟೆಪ್. ಇವಾಗ ನೋಡಿ, ನಾವಿದಕ್ಕೆ ದೀಪದ ಎಣ್ಣೆನ ಹಾಕಬೇಕು. 1-2 ಸ್ಪೂನಷ್ಟು ಹಾಕೊಳ್ಳಿ. ಇದು ನಾವು ದೀಪದೆಣ್ಣೆ ಹಾಕಿರೋವಂಥದ್ದು ಗ್ಲಾಸು. ಮೇಲ್ಗಡೆ ನೀರು, ಮೇಲ್ಗಡೆ ಆಯಿಲ್ ಇದೆ ನೋಡಿ. ಸೊ ಇದರ ಮೇಲೆ ಬತ್ತಿ ಇಟ್ಟರೆ ದೀಪ ಚೆನ್ನಾಗಿ ಉರಿಯುತ್ತೆ. ಈ ಎಣ್ಣೆ ಮುಗಿಯೋ ತನಕನೂ ದೀಪ ಚೆನ್ನಾಗಿ ಉರಿಯುತ್ತೆ. ಇವಾಗ ನಾನು ಇದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಬತ್ತಿನ ಇಡ್ತಾ ಇದ್ದೀನಿ. ಈ ಥರ ಮೇಲ್ಗಡೆ ಇಟ್ಬಿಡಬೇಕು. ಅದಾದ ನಂತರ ಒಂದು ಚೂರು ನೀವು ಬತ್ತಿ ಇದೆಯಲ್ಲ, ಅದನ್ನ ಚೂರು ಆಯಿಲಿನ ಡಿಪ್ ಮಾಡ್ಕೊಳ್ಳಿ. ಇಷ್ಟೇ. ಎಲ್ಲದಕ್ಕೆ ಈ ಥರ ಮಾಡಿಕೊಂಡು ಕೊನೆಗೆ ನಾವು ದೀಪ ಹಚ್ಚೋಣ. ನೋಡಿ, ನಾನು ಇದಕ್ಕೆ ಬತ್ತಿ ಇಟ್ಟು ರೆಡಿ ಮಾಡಿದ್ದೇನೆ. ಇದೇನು ಡಿಪ್ ಆಗಲ್ಲ, ಕೆಳಗಡೆ ನೀರೊಳಗಡೆ ಡಿಪ್ ಆಗಲ್ಲ. ಯಾಕಂತಂದ್ರೆ ಇದಕ್ಕೆ ಪ್ಲಾಸ್ಟಿಕ್ ಇದು ಮಾಡಿದ್ವಲ್ಲ, ಅದೇನೂ ಡಿಪ್ ಆಗಲ್ಲ. ಅದಲ್ಲದೆ ನಿಮ್ಗೊಂದು ಡೌಟ್ ಇರ್ಬೋದು, ಪ್ಲಾಸ್ಟಿಕ್ ಮೆಲ್ಟ್ ಆಗಲ್ವಾ ಅಂತ. ಪ್ಲಾಸ್ಟಿಕ್ ಕೂಡ ಮೆಲ್ಟ್ ಆಗಲ್ಲ. ಎಣ್ಣೆ ಮುಗಿಯೋ ತನಕ ಬತ್ತಿ ಚೆನ್ನಾಗಿ ಉರಿಯುತ್ತೆ. ಎಲ್ಲದನ್ನು ಬತ್ತಿ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ದೀಪನ ಹಚ್ಕೊಳ್ಳೋಣ. ಆಮೇಲೆ ಹೇಗೆ ಕಾಣ್ತದೆ ಅಂತ ನೋಡೋಣ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಸೂಪರ್ ಆಗಿ ಈ ಕ್ಯಾಂಡಲ್, ವಾಟರ್ ಕ್ಯಾಂಡಲನ್ನು ರೆಡಿ ಮಾಡಿದ್ವಿ ಅಂತ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.